ಸ್ನೇಹಿತರೆ ನಮಸ್ಕಾರ. ಸೊ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಸೊ ಇದಕ್ಕೆ ಅರ್ಜಿನ ಸಲ್ಲಿಸಿರುವಂತಹ ಮನೆ ಯಜಮಾನಿಯರ ಒಂದು ಖಾತೆಗೆ ಈಗ ಆಲ್ರೆಡಿ 2,000 ರೂಪಾಯಿ ಜಮಾ ಆಗಿದೆ. ಒಂದು ಮೊದಲನೇ ಸುತ್ತಿನ ಒಂದು ಅಮೌಂಟ್ ಬಂದ್ಬಿಟ್ಟು 2,000 ರೂಪಾಯಿ. ಸೊ ಇವಾಗ ಏನಾಗಿದೆ ಅಂದರೆ ಒಂದಿಷ್ಟು ಜನಕ್ಕೆ ಇನ್ನೂ ಅಮೌಂಟ್ ಕೂಡ ಜಮೆ ಆಗಿಲ್ಲ. ಜೊತೆಗೆ ಏನಾಗಿದೆ ಅಂದರೆ ಅವರ ಒಂದು ಬ್ಯಾಂಕ್ ಖಾತೆಯ ಸಮಸ್ಯೆಯಿಂದಾಗಿ ಸೊ ಈ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಅನ್ನೋದಾದರೆ ಇನ್ನೊಂದು ಅವರ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿಲ್ಲ. ಸೊ ಆಧಾರ್ ಲಿಂಕ್ ಆಗದೆ ಇರೋ ಕಾರಣ ಒಂದು ಮೊದಲನೇ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ. ಜೊತೆಗೆ ಇವಾಗ ಎರಡನೇ ಕಂತಿನ ಅಮೌಂಟು ಯಾವಾಗ ಬೀಳುತ್ತೆ ನಮ್ಮ ಒಂದು ಅಕೌಂಟಿಗೆ ಅಂತೇಳ್ಬಿಟ್ಟು ಒಂದಿಷ್ಟು ಜನ ನಮ್ಮನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಒಂದು ಖಾತೆಗೆ ಯಾವಾಗ ಎರಡನೇ ಕಂತಿನ ಒಂದು ಅಮೌಂಟ್ ಜಮಾ ಆಗುತ್ತೆ, ಒಂದನೇ ಕಂತಿನ ಅಮೌಂಟ್ ಕೂಡ ಜಮಾ ಆಗಿಲ್ಲಲ್ವಾ, ಸೊ ಅವರಿಗೆ ಯಾವಾಗ ಒಂದು ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳ್ತೀನಿ. ಜೊತೆಗೆ ಮೊದಲಿನ ಒಂದು ಕಂತಿನ ಅಮೌಂಟ್ ಏನಿದೆ ಸೊ ಅದು ಯಾವಾಗ ನಮಗೆ ಒಂದು ಜಮಾ ಆಗುತ್ತೆ, ಇನ್ನೂ ನಮಗೆ ಜಮಾ ಆಗಿಲ್ಲ, SMS ಬಂದಿದೆ ಕೂಡ ಆದರೂ ಜಮಾ ಆಗಿಲ್ಲ ಅನ್ನೋದಾದರೆ ಸೊ ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ, ಒಂದು 4 to 5 ಡೇಸಲ್ಲಿ ಅಂತ ಕೂಡ ಹೇಳ್ತೀನಿ. ಅದರ ಜೊತೆಗೆ ಇನ್ನೂ ಒಂದು ಏನು ಅನ್ನೋದಾದರೆ ಸೊ ಈಗ ಮೊದಲನೇ ಕಂತಿನ ಅಮೌಂಟ್ ಏನು ಜಮಾ ಆಗಿದೆಯಲ್ಲ ಅವರಿಗೆ, ಅದು ಯಾರೆಲ್ಲ ಒಂದು ಆಗಸ್ಟ್ 15 ಒಳಗಡೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರಲ್ವ ಒಂದು ಗೃಹಲಕ್ಷ್ಮಿ ಯೋಜನೆಗೆ, ಅವರಿಗೆ ಮಾತ್ರ ಅದು ಮೊದಲನೇ ಒಂದು ಕಂತಿನ ಅಮೌಂಟ್ 2,000 ರೂಪಾಯಿ ಜಮಾ ಆಗಿದೆ ಅವರ ಒಂದು ಅಕೌಂಟ್ಗೆ. ಇನ್ನೂ ಅಕೌಂಟ್ಗೆ ಒಂದು ಜಮಾ ಆಗಿಲ್ಲ ಅನ್ನೋದರೆ ಯಾಕೆ ಅನ್ನೋದರೆ ಸೊ ಆಗಸ್ಟ್ 15 ಮೇಲ್ಪಟ್ಟು ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿದ್ರಲ್ವ ಒಂದು ಗೃಹಲಕ್ಷ್ಮಿ ಯೋಜನೆಗೆ, ಅವರಿಗೆ ಈ ತಿಂಗಳ 25ನೇ ತಾರೀಕಿನ ಮೇಲ್ಗಡೆ ನಿಮ್ಮ ಒಂದು ಸೆಪ್ಟೆಂಬರ್ 25ನೇ ತಾರೀಕಿನ ಮೇಲೆ ನಿಮಗೆ ಒಂದು ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಇವಾಗ ಒಂದು ಎರಡನೇ ಕಂತಿನ ದುಡ್ಡು ಯಾವಾಗ ಜಮಾ ಆಗುತ್ತೆ ಅನ್ನೋದು ಆ ಒಂದು ಮ್ಯಾಟ್ರಿಗೆ ಬರೋದಾದರೆ ಸೊ ಈಗ ಸರ್ಕಾರ ಅದೇ ಒಂದು ಎರಡನೇ ಕಂತಿನ ಒಂದು ಅಮೌಂಟ್ ಬಗ್ಗೆ ಚಿಂತನೆ ನಡೆಸಿದೆ. ಸೊ ಜೊತೆಗೆ ಏನಪ್ಪ ಅನ್ನೋದಾದರೆ ಮೊದಲನೇ ಕಂತಿನ ಅಮೌಂಟ್ ಯಾರಿಗೆ ಇನ್ನೂ ಜಮಾ ಆಗಿಲ್ವೋ ಸೊ ಅವರ ಒಂದು ಬ್ಯಾಂಕ್ ಖಾತೆಯ ಸಮಸ್ಯೆ ಬಗೆಹರಿದ ನಂತರ ಸೊ ಎರಡೂ ಕಂತಿನ ಅಮೌಂಟು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಿಂದ ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೇ ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂದಂಥ ಒಂದು ವರದಿಯ ಪ್ರಕಾರ. ಸೊ ಜೊತೆಗೆ ಇನ್ನೊಂದು ಮ್ಯಾಟ್ರ್ ಏನು ಅನ್ನೋದಾದರೆ ಈ ಒಂದು ಆಗಸ್ಟ್ 25ರ ಮೇಲ್ಗಡೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಲ್ವ ಸೊ ಅವರ ಒಂದು ಅಕೌಂಟ್ಗೆ ಇದೇ ತಿಂಗಳ ಕೊನೆಯ ಒಂದು ವಾರದಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಒಂದು ಹಣ ಕೂಡ ಜಮಾ ಆಗಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಇನ್ನೂ ಯಾರೆಲ್ಲ ಒಂದು ನೋಂದಣಿ ಮಾಡ್ಕೊಂಡಿಲ್ವೋ ಗೃಹಲಕ್ಷ್ಮಿ ಯೋಜನೆಗೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಒಂದು ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಸೊ ಏನೆಲ್ಲ ಒಂದು ಮನೆ ಯಜಮಾನಿಯರು ಇವಾಗ ಯಜಮಾನರು ಯಾರಾದರೂ ಪುರುಷರ ಒಂದು ಹೆಸರಿತ್ತು ಅಂತ ಇಟ್ಕೊಳ್ಳಿ, ಸೊ ಅದನ್ನ ನಿಮ್ಮ ಒಂದು ಮನೆ ಯಜಮಾನಿ ಹೆಸರಿಗೆ ಸೇರ್ಪಡೆ ಮಾಡ್ಕೊಂಬಿಟ್ಟು ನೀವು ಕೂಡ ಬೇಗನೆ ಒಂದು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು ಅಂತ ಕೂಡ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಸೊ ಇದೇ ರೀತಿಯ ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಮಾಹಿತಿನ ಯಾರಿಗೆ ಉಪಯೋಗ ಆಗುತ್ತೆ ಸೊ ಅವರಿಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತೊಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್.